ಸರ್ಕಾರ ಘೋಷಿಸಿದ್ದ ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ತೊಂದರೆಗಳಾಗುತ್ತಿದ್ದು, ಇದರ ಬಗ್ಗೆ ಮಂಗಳೂರು ಕಟ್ಟಡ ನಿರ್ಮಾಪಕರ ಸಂಘದ ವತಿಯಿಂದ ಮಂಗಳೂರು ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಬಗ್ಗೆ ಮಾತನಾಡಿದ ಮಂಗಳೂರು ಕಟ್ಟಡ ನಿರ್ಮಾಪಕರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಅವರು, ಮಳೆ ಬಂದ ಹಿನ್ನೆಲೆಯಲ್ಲಿ ಕಟ್ಟಡದ ಕೆಲಸಗಳು ಸ್ಥಗಿತಗೊಂಡಿದ್ದು, ಕೆಲವು ಹಗಲಲ್ಲಿ ಕೆಲಸ ಮಾಡಲು ಸಾಧ್ಯವಾಗದ ಸ್ಥಳಗಳಲ್ಲಿ ರಾತ್ರಿ ವೇಳೆ ಕೆಲಸ ಮಾಡಲು ಮನವಿಯನ್ನ ನೀಡಿದ್ದು, ಕಮಿಷನರ್ ಅವರು ಈಗಾಗಲೇ ಸಮ್ಮತಿಯನ್ನ ನೀಡಿದ್ದಾರೆ ಎಂದು ಹೇಳಿದರು. ನಾವು ಮಂಗಳೂರಿನ ಕಟ್ಟಡ ನಿರ್ಮಾಪಕರ ವತಿಯಿಂದ ಕ್ರೆಡೆಯಿಂದ ಪೊಲೀಸ್ ಕಮಿಷನರ್ ಅವರಿಗೆ ಈ ನೈಟ್ ಕರ್ಫ್ಯೂನ ಬಗ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ 2 ತಿಂಗಳಲ್ಲಿ ಮಳೆ ಬಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಸ್ಟಾಪ್ ಆಗುತ್ತೆ. ಅದಕ್ಕಾಗಿ ನೈಟ್ ಕರ್ಫ್ಯೂಯಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೇಳಿದ್ದೇವೆ. ರಾತ್ರಿ 10 ಗಂಟೆ ನಂತರ ಈ ವೆಹಿಕಲ್ ಮೂಮೆಂಟ್ಸ್ ಸ್ವಲ್ಪ ಪರ್ಮಿಷನ್ ಕೊಡಬೇಕಂತ ಕೇಳಿದ್ದಕ್ಕೆ ಸ್ಪಂದಿಸಿದ್ದಾರೆ. ಈಗಾಗಲೇ ವೆಹಿಕಲ್ ಮೂಮೆಂಟಿಗೆ ಅವಕಾಶ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ಡಬ್ರೀಸ್ ಮತ್ತು ಬೇಕಾದ ಮೆಟೀರಿಯಲನ್ನು ಕೆಲವು ನಗರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಹಗಲಲ್ಲಿ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಟ್ರಾಫಿಕ್ ಸಮಸ್ಯೆಯಿಂದ. ಅಂಥ ಕಟ್ಟಡ ನಿರ್ಮಾಪಕರು ರಾತ್ರಿಗೆ ಅಲ್ಲಿ ಕೆಲಸ ಮಾಡ್ಬೋದು. ಅದರಲ್ಲಿ 10 ಗಂಟೆ ಒಳಗೆ ಎಲ್ಲ ಕೆಲಸಗಾರರನ್ನು ಸೈಟ್ನೊಳಗೆ ಕಳಿಸಿ ಅಲ್ಲಿ ಕೆಲಸವನ್ನು ನಿರ್ಮಿಸಬೇಕು. ಅದರೊಟ್ಟಿಗೆ ರಾತ್ರಿ ಏನಾದರೂ ಸಾಮಗ್ರಿ ಬೇಕಾದರೆ ಅಲ್ಲಿಗೆ ಹಗಲಲ್ಲಿ ತೊಂದರೆ ಆಗುವಂಥ ಸೈಟ್ಗಳಿಗೆ ಸಾಗಿಸ್ಬೋದು ಅಂತ ಸೂಚಿಸಿದ್ದಾರೆ. ಅದಕ್ಕಾಗಿ ನಾನು ಮುಖ್ಯವಾಗಿ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದವನ್ನು ಕಟ್ಟಡ ನಿರ್ಮಾಪಕರ ಪರವಾಗಿ ಸಲ್ಲಿಸುತ್ತೇನೆ.